88% ಜನರು ಅನಕ್ಷರಸ್ಥರಾಗಿದ್ದರು. ಮಹಿಳೆಯರು ತಮ್ಮ ಹೆಸರುಗಳನ್ನು ಕೂಡ ಹೇಳ್ತಾ ಇರಲಿಲ್ಲ. ಮತದಾನ ಕೇಂದ್ರಗಳು ಕೂಡ ಇರಲಿಲ್ಲ. ಹೆಚ್ಚಾಗಿ ಆ ಸಮಯದಲ್ಲಿ ಜನರು ದುರ್ಗಮ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ರು. ಹಾಗಾದ್ರೆ ಚುನಾವಣಾ ಆಯೋಗ ದೇಶದ ಮೊದಲ ಚುನಾವಣೆಯನ್ನ ಹೇಗೆ ನಡೆಸಿರಬಹುದು ಅಂತ ನೀವೇ ಯೋಚನೆ ಮಾಡಿ. ಅದು 1947ನೇ ಇಸ್ವಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತವು ಪ್ರಜಾಪ್ರಭುತ್ವ ದೇಶವಾಗಲಿದೆ ಅಂತ ಪ್ರತಿಯೊಬ್ಬರಿಗೂ ಖಚಿತವಾಗಿತ್ತು. ಈಗ ಇಲ್ಲಿನ ಜನರಿಗೆ ತಮ್ಮದೇ ಆದ ಸರ್ಕಾರವನ್ನ ಆಯ್ಕೆ ಮಾಡುವ ಸಂಪೂರ್ಣ ಹಕ್ಕು ಸಿಕ್ಕಿತ್ತು. ಆದ್ರೆ ಇದನ್ನ ನೋಡಿ ವಿದೇಶಿಗರು ಆಗ ನಗುತ್ತಿದ್ದರು. ಈ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ದೇಶದಲ್ಲಿ ತನ್ನದೇ ಆದ ಸಂವಿಧಾನ ಕೂಡ ಇರಲಿಲ್ಲ ಮತ್ತು ಕೋಟ್ಯಾಂತರ ಜನರ ನಡುವೆ ಯಶಸ್ವಿ ಚುನಾವಣೆ ನಡೆಸಲು ಯಾವುದೇ ನಿರ್ದಿಷ್ಟ ಪ್ರಕ್ರಿಯೆ ಕೂಡ ಇರಲಿಲ್ಲ. ಸುಮಾರು 250 ವರ್ಷಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ದ ಭಾರತದ 88% ಜನಸಂಖ್ಯೆ ಅನಕ್ಷರಸ್ಥರಾಗಿದ್ದರು ಮತ್ತು ಜನರು ಯಾವುದೇ ರಸ್ತೆಗಳಿಲ್ಲದ ದುರ್ಗಮ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತಿದ್ದರು. ಮತದಾರರ ಪಟ್ಟಿಗೆ ಮಹಿಳಾ ಮತದಾರರನ್ನ ಸೇರಿಸುವುದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಆ ಸಮಯದಲ್ಲಿ ಅನೇಕ ಮಹಿಳೆಯರು ತಮ್ಮ ಹೆಸರನ್ನ ಹೇಳಲು ಕೂಡ ಹಿಂಜರಿಯುತ್ತಿದ್ದರು. ಇದರ ಪರಿಣಾಮವಾಗಿ ಸುಮಾರು 80 ಲಕ್ಷ ಮಹಿಳೆಯರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಬರೆಯಲು ಸಾಧ್ಯವೇ ಆಗಿರಲಿಲ್ಲ. ಪ್ರತಿ ಮತದಾರ ಹೆಸರನ್ನ ಮತದಾನ ಪಟ್ಟಿಯಲ್ಲಿ ಬರೆಯುವುದು ಚುನಾವಣಾ ಆಯೋಗದ ಪ್ರಯತ್ನವಾಗಿತ್ತು. ಅನೇಕ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ ಮಹಿಳೆಯರಿಗೆ ಮತ್ತು ಬಡ ಕಾರ್ಮಿಕರಿಗೆ ಹಿಂದೆ ಮತದಾನ ಹಕ್ಕು ಕೂಡ ಇರಲಿಲ್ಲ. ಭಾರತದ ಈ ನಿರ್ಧಾರವು ಅನೇಕ ವಿಷಯಗಳಲ್ಲಿ ಬಹಳ ಮುಖ್ಯವಾಗಿತ್ತು. ಆದ್ರೆ ಮೊದಲ ಬಾರಿಗೆ ಕೋಟ್ಯಾಂತರ ಮತದಾರರಿಂದ ಮತದಾನ ಮಾಡಿಸುವುದು ಮತ್ತು ನಂತರ ಕೈಯಿಂದ ಎಣಿಸಿ ಫಲಿತಾಂಶ ನೀಡುವುದು ಸಣ್ಣ ವಿಷಯವಾಗಿರಲಿಲ್ಲ ಸ್ನೇಹಿತರೆ. ಆದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ 1952ರಲ್ಲಿ ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದೇ ಹೋಗಿತ್ತು. ಭಾರತದ ಮೊದಲ ಮತ್ತು ವಿಶ್ವದ ಅತಿ ದೊಡ್ಡ ಚುನಾವಣೆ ಕಥೆಯು ನವೆಂಬರ್ 26, 1949ರಂದು ಆರಂಭವಾಗುತ್ತದೆ. ಇದು ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದ ಭಾರತದ ಸಂವಿಧಾನವನ್ನ ಅಂಗೀಕರಿಸಲಾಗಿತ್ತು ಮತ್ತು ಭಾರತದಲ್ಲಿ ಈಗ ಪ್ರಜಾಪ್ರಭುತ್ವದ ದೇಶಗಳಂತೆ ಚುನಾವಣೆಗಳನ್ನು ನಡೆಸಲಾಗುವುದು ಎಂದು ನಿರ್ಧಾರ ಕೂಡ ಮಾಡಲಾಗಿತ್ತು. ಇದರಲ್ಲಿ ಭಾರತದ ಜನರಿಗೆ ತಮ್ಮದೇ ಆದ ಸರ್ಕಾರವನ್ನ ಆಯ್ಕೆ ಮಾಡುವ ಅವಕಾಶ ಇತ್ತು. ಇದು ಹೇಳುವುದು ಎಷ್ಟು ಸುಲಭವೋ ಮಾಡಲು ಅಷ್ಟೇ ಕಷ್ಟಕರವಾಗಿತ್ತು. ಯಾಕಂದ್ರೆ ಭಾರತದ ಹೆಚ್ಚಿನ ಜನರಿಗೆ ಚುನಾವಣೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಸಂವಿಧಾನ ಅಂದ್ರೆ ಗೊತ್ತಿರಲಿಲ್ಲ, ಸರ್ಕಾರ ಅಂದ್ರೆ ಗೊತ್ತಿರಲಿಲ್ಲ. ದೇಶದ 88% ಜನಸಂಖ್ಯೆ ವಿದ್ಯಾವಂತರಾಗಿರಲಿಲ್ಲ ಮತ್ತು ಮತ ಹೇಗೆ ಹಾಕಬೇಕೆಂದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರಾಜಕೀಯದಿಂದ ದೂರವಿದ್ದು ಚುನಾವಣೆಯನ್ನ ಸಂಪೂರ್ಣ ಪಾರದರ್ಶಕತೆಯಿಂದ ನಡೆಸಲು ಒಂದು ಶಕ್ತಿಶಾಲಿ ಸರ್ಕಾರ ಸಂಸ್ಥೆ ಅಗತ್ಯವಿತ್ತು. ಆದ್ದರಿಂದ ಜನವರಿ 25, 1950ರಂದು ಭಾರತದ ಚುನಾವಣಾ ಆಯೋಗ ಅಂದ್ರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನ ಸ್ಥಾಪಿಸಲಾಗಿತ್ತು. ಜನವರಿ 26ರಂದು ದೇಶದ ಸಂವಿಧಾನ ಜಾರಿಗೆ ಬಂದಿತ್ತು ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೇಶದ ಮೊದಲ ರಾಷ್ಟ್ರಪತಿಯಾಗಿದ್ದರು. 3 ತಿಂಗಳ ಚರ್ಚೆಯ ನಂತರ ಬ್ರಿಟಿಷ್ ಆದ ನಂತರ ಅಧಿಕಾರವನ್ನು ವಹಿಸಿಕೊಂಡಂತಹ ಸರ್ಕಾರವು ಮಾರ್ಚ್ 1950ರಲ್ಲಿ ಸುಕುಮಾರ್ ಸೇನ್ ಅವರನ್ನ ದೇಶದ ಮೊಟ್ಟ ಮೊದಲ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಿತ್ತು. ಅವರ ನಾಯಕತ್ವದಲ್ಲಿ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಕಷ್ಟಕರವಾದ ಚುನಾವಣೆ ನಡೆಯಬೇಕಾಗಿತ್ತು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ನಂತರ ಸುಕುಮಾರ್ ಸೇನ್ ಅವರು ರಾಜಕೀಯಕ್ಕೆ ಸಂಬಂಧಿಸಿದ ದೇಶದ 2ನೇ ಅತಿ ಹೆಚ್ಚು ವಿದ್ಯಾವಂತ ವ್ಯಕ್ತಿ ಅಂತ ಹೇಳಲಾಗುತ್ತದೆ. ಅವರಿಗಿಂತ ಉತ್ತಮ ವ್ಯಕ್ತಿ ಬೇರೆ ಯಾರೂ ಇರಲಿಲ್ಲ. ಆದ್ರೆ ಬಡತನ ಮತ್ತು ಅನಕ್ಷರತೆಯ ನಡುವೆ ಇಷ್ಟು ದೊಡ್ಡ ದೇಶದಲ್ಲಿ ಯಶಸ್ವಿ ಚುನಾವಣೆ ನಡೆಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದ್ದರಿಂದ ಚುನಾವಣಾ ಆಯೋಗವು ಈ ಪ್ರಕ್ರಿಯೆಯನ್ನ ವಿವಿಧ ಹಂತಗಳಲ್ಲಿ ವಿಂಗಡಿಸಲಾಗುತ್ತದೆ ಮತ್ತು ಏಪ್ರಿಲ್ 1950ರಿಂದ ಚುನಾವಣಾ ಸಿದ್ಧತೆಯನ್ನ ಪ್ರಾರಂಭಿಸುತ್ತದೆ. ಭಾರತ ಸರ್ಕಾರವು ಸಾರ್ವತ್ರಿಕ ವಯಸ್ಕರ ಮತದಾನ ಅಂದ್ರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಆಧಾರದ ಮೇಲೆ ಸಾರ್ವತ್ರಿಕ ಚುನಾವಣೆ ನಡೆಸಲು ನಿರ್ಧಾರ ಮಾಡಿತ್ತು. ಅಂದ್ರೆ 21 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರಿಗೆ ಮತದಾನದ ಹಕ್ಕು ಇತ್ತು. ಭಾರತದ ಈ ನಿರ್ಧಾರವು ಅನೇಕ ವಿಷಯಗಳಲ್ಲಿ ಬಹಳ ಮುಖ್ಯವಾಗಿತ್ತು. ಆದ್ರೆ ಮೊದಲ ಬಾರಿಗೆ ಕೋಟ್ಯಾಂತರ ಮತದಾರರಿಂದ ಮತದಾನ ಮಾಡಿಸುವುದು ಮತ್ತು ಕೈಯಿಂದ ಎಣಿಸಿ ಫಲಿತಾಂಶ ನೀಡುವುದು ಸಣ್ಣ ವಿಷಯವಾಗಿರಲಿಲ್ಲ. ಹೀಗಾಗಿ ಸುಕುಮಾರ್ ಸೇನ್ ಅವರು ತಮ್ಮದೇ ಆದ ಒಂದು ತಂಡವನ್ನ ರಚಿಸುತ್ತಾರೆ. ಮೊದಲು ತಾವು ಮತದಾರ ಪಟ್ಟಿಯನ್ನ ತಯಾರಿಸುತ್ತೇವೆ ಅಂತ ನಿರ್ಧಾರ ಮಾಡುತ್ತಾರೆ. ಇದಕ್ಕಾಗಿ ಒಟ್ಟು 16,500 ಜನರನ್ನ ಮತದಾರ ಪಟ್ಟಿ ತಯಾರಿಸಲು 6 ತಿಂಗಳ ಒಪ್ಪಂದದ ಮೇಲೆ ನೇಮಿಸಲಾಗುತ್ತದೆ. ಈ ಜನರು ಮನೆ ಮನೆಗೆ ಹೋಗಿ ಮತದಾರರಿಂದ ಕೆಲವು ವಿವರಗಳನ್ನ ಪಡೆಯುತ್ತಿದ್ದರು.
ಉದಾಹರಣೆಗೆ ಹೆಸರು, ವಯಸ್ಸು, ವಿಳಾಸ, ಲಿಂಗ ಇತ್ಯಾದಿ ಮತ್ತು ಮತದಾರರ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುತ್ತಿದ್ದರು. ಆದರೆ ಅವರ ಮುಂದೆ ಇದ್ದ ದೊಡ್ಡ ಸಮಸ್ಯೆ ಮಹಿಳಾ ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದಾಗಿತ್ತು. ಈ ಸಮಯದಲ್ಲಿ ಅನೇಕ ಮಹಿಳೆಯರು ತಮ್ಮ ಹೆಸರನ್ನು ಕೂಡ ಹೇಳಲು ಹಿಂಜರಿಯುತ್ತಿದ್ದರು. ಎಷ್ಟೋ ಜನ ಮನೆಯಿಂದ ಕೂಡ ಹೊರಗೆ ಬರುತ್ತಿರಲಿಲ್ಲ ಹಾಗೂ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುತ್ತಿರಲಿಲ್ಲ. ಮತದಾರರ ಪಟ್ಟಿ ತಯಾರಿಸಿದ ನಂತರ ಮುಂದಿನ ಹಂತವೇನೆಂದರೆ ಮತದಾನ ಕೇಂದ್ರವನ್ನ ನಿರ್ಮಿಸುವುದು. ಇದರ ಬಗ್ಗೆ ರಾಮಚಂದ್ರ ಗುಹಾ ಅವರು ತಮ್ಮ ಇಂಡಿಯಾ ಆಫ್ಟರ್ ಗಾಂಧಿ ಪುಸ್ತಕದಲ್ಲಿ ಸುದೀರ್ಘವಾಗಿ ಬರೆದಿದ್ದಾರೆ. ಆ ಪುಸ್ತಕ ಓದಿದರೆ ನಿಮಗೂ ಕೂಡ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತದೆ. ಭಾರತಾದ್ಯಂತ ಒಟ್ಟು 2,24,000 ಮತದಾನ ಕೇಂದ್ರಗಳನ್ನ ನಿರ್ಮಿಸಲಾಗಿತ್ತು. ಅದರ ಜೊತೆಗೆ ಕಬ್ಬಿಣದ 20 ಲಕ್ಷ ಮತ ಪೆಟ್ಟಿಗೆಯನ್ನ ಕೂಡ ತಯಾರಿಸಲಾಗಿತ್ತು. ಇದಕ್ಕಾಗಿ ಸುಮಾರು 8,200 ಟನ್ ಸ್ಟೀಲ್ ಅನ್ನ ಕೂಡ ಬಳಸಲಾಗಿತ್ತು ಮತ್ತು ಸುಮಾರು 62 ಕೋಟಿ ಮತಪತ್ರಗಳನ್ನ ಕೂಡ ಮುದ್ರಿಸಲಾಗಿತ್ತು. ಭಾರತದ ಕೆಲವು ಪ್ರದೇಶಗಳು ಮತ ಪೆಟ್ಟಿಗೆಗಳನ್ನ ತಲುಪಿಸಲು ಕಷ್ಟಕರವಾಗಿದ್ದವು. ಅಂತಹ ಕೆಲವು ದುರ್ಗಮ ಬೆಟ್ಟ ಪ್ರದೇಶಗಳಿಗೆ ಮತ ಪೆಟ್ಟಿಗೆಯನ್ನ ತಲುಪಿಸಲು ವಿಶೇಷವಾಗಿ ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಬೇಕಾಗಿತ್ತು. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಭಾರತೀಯ ಜನಸಂಖ್ಯೆ ಆ ಸಮಯದಲ್ಲಿ ದೊಡ್ಡ ಭಾಗವು ಅನಕ್ಷರಸ್ಥರಾಗಿತ್ತು ಮತ್ತು ಮತದಾನ ಮಾಡುವಾಗ ಅವರಿಗೆ ತಮ್ಮ ಪ್ರದೇಶದ ಚುನಾವಣಾ ಅಭ್ಯರ್ಥಿ ಹೆಸರನ್ನು ಓದಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಚುನಾವಣಾ ಆಯೋಗವು ಚುನಾವಣೆಯಲ್ಲಿ ಭಾಗವಹಿಸುವ ಪ್ರತಿ ಪಕ್ಷಕ್ಕೆ ಅವರದೇ ಆದ ವಿಚಿನ್ನ ಚುನಾವಣೆ ಚಿಹ್ನೆಯನ್ನ ಆಯ್ಕೆ ಮಾಡಲು ಕೇಳಿತು. ಇದರಿಂದ ಮತದಾರರು ಆ ಚಿಹ್ನೆಯನ್ನ ನೋಡಿ ತಮ್ಮ ನೆಚ್ಚಿನ ಪಕ್ಷದ ಅಭ್ಯರ್ಥಿಗೆ ಮತ ನೀಡಬಹುದಾಗಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ಮತದಾರರಿಗೆ ಅಭ್ಯರ್ಥಿ ಹೆಸರನ್ನು ಕೂಡ ಓದಲು ಆಗುತ್ತಿರಲಿಲ್ಲ. ಕಳೆದ 250 ವರ್ಷಗಳಿಂದ ಗುಲಾಮಗಿರಿ ಬಂಧನದಲ್ಲಿದ್ದ ಭಾರತಕ್ಕೆ ಇದು ಸ್ವಾತಂತ್ರ್ಯದ ಮೊದಲ ಚುನಾವಣೆಯಾಗಿತ್ತು. ಹೀಗಾಗಿ ಎಲ್ಲ ಮತದಾರರಿಗೆ ಮತದಾನ ಮಾಡುವುದು ಹೇಗೆ ಎಂಬ ದೊಡ್ಡ ಪ್ರಶ್ನೆ ಇತ್ತು. ಇದಕ್ಕಾಗಿ ಚುನಾವಣಾ ಆಯೋಗವು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಹಲವು ಜಾಹೀರಾತುಗಳನ್ನ ಸಿದ್ಧಪಡಿಸಿತ್ತು. ಅವುಗಳನ್ನ 3,000 ಚಿತ್ರಮಂದಿರಗಳಲ್ಲಿ ಪ್ರಸಾರ ಮಾಡಲಾಗಿತ್ತು. ಇದರೊಂದಿಗೆ ರೇಡಿಯೋದಲ್ಲಿ ಮತದಾರರಿಗೆ ಚುನಾವಣೆ ಬಗ್ಗೆ ವಿವರಿಸಲಾಗಿತ್ತು ಮತ್ತು ದೇಶಾದ್ಯಂತ ಲಕ್ಷಾಂತರ ಪೋಸ್ಟರ್ಗಳನ್ನು ಅಂಟಿಸಿ ಚುನಾವಣೆಯ ವಿವರವನ್ನ ನೀಡಲಾಗಿತ್ತು. ಈ ರೀತಿಯಾಗಿ ಮುಂದಿನ 2 ವರ್ಷಗಳವರೆಗೆ ಭಾರತ ಜನರಿಗೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ಅಗತ್ಯ ಮಾಹಿತಿಯನ್ನ ತಲುಪಿಸಲಾಗಿತ್ತು ಮತ್ತು ಈಗ ಜನರು ತಮ್ಮ ಸರ್ಕಾರವನ್ನ ಆಯ್ಕೆ ಮಾಡಲು ಸಿದ್ಧರಾಗಿದ್ದರು. ಒಂದು ಕಡೆ ಭಾರತದ ಚುನಾವಣಾ ಆಯೋಗವು ಚುನಾವಣಾ ಸಿದ್ಧತೆಯನ್ನು ತೊಡಗಿದ್ದರೆ, ಇನ್ನೊಂದು ಕಡೆ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರದಲ್ಲಿ ತೊಡಗಿದ್ದವು. ಎಲ್ಲ ಕಡೆ ಸಭೆಗಳನ್ನ ಆಯೋಜಿಸಲಾಗುತ್ತಿತ್ತು, ರ್ಯಾಲಿಗಳನ್ನ ನಡೆಸಲಾಗುತ್ತಿತ್ತು ಮತ್ತು ಭಾಷಣಗಳನ್ನ ನೀಡಲಾಗುತ್ತಿತ್ತು. ಈ ರೀತಿಯಾಗಿ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿರುವ ಜನರಿಗೆ ಇದು ಹಬ್ಬಕ್ಕಿಂತ ಕಡಿಮೆ ಆಗಿರಲಿಲ್ಲ. ಒಂದು ರೀತಿಯ ದೀಪಾವಳಿ ಹಬ್ಬವೇ ಆಗಿತ್ತು. ಅಂತಹ ರೋಮಾಂಚಕರ ವಾತಾವರಣ ಭಾರತದಲ್ಲಿ ಸೃಷ್ಟಿಯಾಗಿತ್ತು. ಆ ಸಮಯದಲ್ಲಿ 14 ರಾಷ್ಟ್ರೀಯ ಪಕ್ಷಗಳು ಮತ್ತು 40 ಪ್ರಾದೇಶಿಕ ಪಕ್ಷಗಳು ಚುನಾವಣೆಯಲ್ಲಿ ಭಾಗವಹಿಸಿದ್ದವು. ಅವುಗಳಲ್ಲಿ ಕಾಂಗ್ರೆಸ್, ಸೋಷಿಯಲಿಸ್ಟ್ ಪಾರ್ಟಿ, ಭಾರತೀಯ ಜನಸಂಘ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಚುನಾವಣೆಯಲ್ಲಿ ಭಾಗವಹಿಸಿದಂತಹ ಅತ್ಯಂತ ಪ್ರಬಲ ಪಕ್ಷಗಳಾಗಿದ್ದವು. ಕಾಂಗ್ರೆಸ್ ಪರವಾಗಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಖ್ಯ ಪ್ರಚಾರಕರಾಗಿದ್ದರು. ಸೋಷಿಯಲಿಸ್ಟ್ ಪಾರ್ಟಿಯ ಪ್ರಮುಖ ಮುಖಗಳಲ್ಲಿ ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರ ಹೆಸರುಗಳು ಇದ್ದವು. ಹಾಗೆಯೇ ಜನಸಂಘದ ನಾಯಕತ್ವವನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ವಹಿಸಿಕೊಂಡಿದ್ದರು. ಅಕ್ಟೋಬರ್ 1, 1952ರಂದು ಪಂಡಿತ್ ನೆಹರು ಅವರು ಮೊದಲ ಚುನಾವಣಾ ಪ್ರಚಾರ ಅಭಿಯಾನ ಆರಂಭ ಮಾಡಿದ್ದರು ಮತ್ತು ಮುಂದಿನ 9 ತಿಂಗಳಲ್ಲಿ ಜವಾಹರ್ಲಾಲ್ ನೆಹರು ಅವರು ದೇಶದ ಮೂಲೆ ಮೂಲೆಗಳಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದರು. ಅದರಲ್ಲಿ ಅವರು 25,000 ಮೈಲಿ ದೂರವನ್ನ ಕ್ರಮಿಸಿದ್ದರು. ಈ ರೀತಿಯಾಗಿ ಚುನಾವಣಾ ಪ್ರಚಾರದ ಸಮಯದಲ್ಲಿ ನೆಹರು ಅವರು ಸುಮಾರು 2 ಕೋಟಿ ಜನರನ್ನ ನೇರವಾಗಿ ಉದ್ದೇಶಿಸಿ ಮಾತನಾಡಿದ್ದರು. ಹಾಗೆಯೇ ಉಳಿದ ಎಲ್ಲಾ ಪಕ್ಷಗಳು ಸಾರ್ವತ್ರಿಕ ಸಭೆಯನ್ನು ನಡೆಸಿ ಚುನಾವಣಾ ಪ್ರಚಾರ ಮಾಡುತ್ತಿದ್ದವು. ಆದರೆ ಕಮ್ಯುನಿಸ್ಟ್ ಪಕ್ಷ ಮಾತ್ರ ರೇಡಿಯೋದಲ್ಲಿ ಪ್ರಚಾರ ಮಾಡುವ ಅವಕಾಶವನ್ನ ಪಡೆದಂತಹ ಏಕೈಕ ಪಕ್ಷವಾಗಿತ್ತು. ಕಾರಣ ಅದು ಆಕಾಶವಾಣಿ ಮೂಲಕವಲ್ಲ, ಬದಲಾಗಿ ಅದು ರೇಡಿಯೋ ಮಾಸ್ಕೋ ಮೂಲಕ ಪ್ರಚಾರವನ್ನ ಮಾಡುತ್ತಿತ್ತು. ದೆಹಲಿಯಲ್ಲಿ ಚುನಾವಣಾ ಆಯೋಗವು ಚುನಾವಣೆ ನಡೆಸಲು ಸುಮಾರು 56,000 ಜನರನ್ನ ಪ್ರಿಸೈಡಿಂಗ್ ಆಫೀಸರ್ಗಳನ್ನಾಗಿ ಆಯ್ಕೆ ಮಾಡಿತ್ತು. ಆದರೆ ಅವರ ಸಹಾಯಕ್ಕೆ 2,28,000 ಸಹಾಯಕರು ಮತ್ತು 2,24,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಮತದಾನದ ಪ್ರಕ್ರಿಯೆ ತುಂಬಾ ಸರಳವಾಗಿತ್ತು. ಪ್ರತಿ ಮತದಾನದ ಕೇಂದ್ರದಲ್ಲಿ ಮತ ಪೆಟ್ಟಿಗೆಯನ್ನ ಇಡಲಾಗಿತ್ತು. ಪ್ರತಿ ಪೆಟ್ಟಿಗೆಯ ಮೇಲೆ ವಿಚಿನ್ನ ಚುನಾವಣೆ ಚಿಹ್ನೆ ಇರುತ್ತಿತ್ತು ಮತ್ತು ಮತದಾರರು ಅದರಲ್ಲಿ ತಮ್ಮ ಮತವನ್ನ ಹಾಕಬೇಕಾಗಿತ್ತು. ಆದರೆ ಇಲ್ಲಿ ಯಾವುದೇ ಮತದಾರ 2 ಬಾರಿ ಮತ ಚಲಾಯಿಸಬಾರದು ಅಂತ ಭಾರತೀಯ ಚುನಾವಣಾ ಆಯೋಗವು ಒಂದು ಇಂಕ್ ಅಂದ್ರೆ ಶಾಯಿಯನ್ನ ತಯಾರಿಸಿತ್ತು. ಅದು ಮತದಾರರ ಬೆರಳಿನ ಮೇಲೆ 1 ವಾರದವರೆಗೆ ಕೂಡ ಉಳಿಯುತ್ತಿತ್ತು. ಸ್ನೇಹಿತರೆ, ಮೊದಲ ಮತದಾನ ಚುನಾವಣೆ ನಡೆದು ಎಷ್ಟೋ ವರ್ಷಗಳ ನಂತರವೂ ಇಂದಿಗೂ ಅದೇ ಶಾಯಿಯನ್ನ
ಇವತ್ತಿಗೂ ಕೂಡ ಚುನಾವಣೆಯಲ್ಲಿ ಬಳಸಲಾಗುತ್ತಿದೆ. ಈ ರೀತಿಯಾಗಿ ಸ್ವತಂತ್ರ ಭಾರತದಲ್ಲಿ ಸುಮಾರು 1 ವರ್ಷಗಳ ಕಾಲ ಚುನಾವಣೆ ಸಿದ್ಧತೆಗಳು ನಡೆದಿದ್ದವು ಮತ್ತು 1952ರ ಸಾರ್ವತ್ರಿಕ ಚುನಾವಣೆಯ ಮೊದಲ ಮತವನ್ನ ಅಕ್ಟೋಬರ್ 25, 1951ರಂದು ಹಿಮಾಚಲ ಪ್ರದೇಶದ ಚೀನಿ ತಹಸೀಲ್ನಲ್ಲಿ ಹಾಕಲಾಗಿತ್ತು. ಇದರ ನಂತರ ದೇಶದ ಇತರ ಭಾಗಗಳಲ್ಲಿ ಜನವರಿ ಮತ್ತು ಫೆಬ್ರವರಿ 1952ರಲ್ಲಿ ಮತದಾನ ನಡೆಯಿತು. ಇದರಲ್ಲಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸ್ನೇಹಿತರೆ, ಇದು ಸಣ್ಣ ವಿಷಯವಲ್ಲ. ದೇಶಾದ್ಯಂತ ವ್ಯಾಪಕ ಅನಕ್ಷರತೆ ಇದ್ದರೂ, ಹಲವಾರು ಸಮಸ್ಯೆಗಳು ಇದ್ದರೂ ಕೂಡ ಸುಮಾರು 45.7% ಮತದಾರರು ತಮ್ಮ ಮತದಾನ ಹಕ್ಕನ್ನ ಬಳಸಿಕೊಂಡಿದ್ದರು, ಅಂದ್ರೆ ಮತದಾನ ಮಾಡಿದ್ದರು. ಒಟ್ಟು 68 ಹಂತಗಳಲ್ಲಿ 17,32,12,343 ಓಟಗಳು ಅಂದ್ರೆ ಮತಗಳು ಚಲಾವಣೆಯಾಗಿದ್ದವು ಮತ್ತು ಪ್ರತಿ ಮತದಾರರಿಗೆ ಕೇವಲ ಆ ಚುನಾವಣೆಯಲ್ಲಿ 60 ಪೈಸೆ ಖರ್ಚಾಗಿತ್ತು. ಈ ರೀತಿಯಾಗಿ ದೇಶದ ಮೊದಲ ಚುನಾವಣೆಯಲ್ಲಿ ಒಟ್ಟಾರೆ ಸುಮಾರು 4,500 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ 499 ಸ್ಥಾನಗಳು ಲೋಕಸಭೆಗೆ ಆಗಿದ್ದರೆ ಬಾಕಿ ವಿಧಾನಸಭೆಗೆ ಚುನಾವಣೆಗಳು ನಡೆದಿದ್ದವು. ಭಾರತದಲ್ಲಿ ಮೊದಲ ಚುನಾವಣೆ ವಿಫಲವಾಗುತ್ತದೆ ಮತ್ತು ಭಾರತದ ಪ್ರಜಾಪ್ರಭುತ್ವವು ಒಡೆದು ಹೋಗುತ್ತದೆ ಅಂತ ನಿರೀಕ್ಷಿಸಿದ ಬ್ರಿಟನ್, ಅಮೆರಿಕ ಮತ್ತು ಚೈನಾದಂತಹ ದೇಶಗಳಿಗೆ ಈ ರೀತಿಯ ನಿರೀಕ್ಷೆಯ ಮೇಲೆ ನೀರು ಬಿದ್ದಿತ್ತು ಮತ್ತು ಬಲಿಷ್ಠ ಭಾರತೀಯರು ತಮ್ಮ ಮೊದಲ ಚುನಾವಣೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಚುನಾವಣೆಯ ನಂತರ ಫಲಿತಾಂಶಗಳ ಸರದಿ. ಪಂಡಿತ್ ನೆಹರು ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಕಾಂಗ್ರೆಸ್ ಪಕ್ಷವು ಲೋಕಸಭೆಯ 499 ಸ್ಥಾನಗಳಲ್ಲಿ 364 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು ಮತ್ತು ಭಾರೀ ಬಹುಮತದೊಂದಿಗೆ ತಮ್ಮ ಸರ್ಕಾರವನ್ನ ರಚಿಸಿತು. ರಾಜ್ಯಗಳ ವಿಧಾನಸಭೆಯಲ್ಲಿ ಒಟ್ಟು 3,280 ಸ್ಥಾನಗಳಲ್ಲಿ 2,247 ಸ್ಥಾನಗಳಲ್ಲಿಯೂ ಕೂಡ ಕಾಂಗ್ರೆಸ್ ಗೆಲುವನ್ನ ಪಡೆದುಕೊಂಡಿತ್ತು. ಕಮ್ಯುನಿಸ್ಟ್ ಪಕ್ಷವು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 16 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಭಾರತೀಯ ಜನಸಂಘವು 49 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಅವರಿಗೆ ಕೇವಲ 3 ಸ್ಥಾನಗಳಲ್ಲಿ ಮಾತ್ರ ವಿಜಯವನ್ನ ಸಾಧಿಸಿದರು. ಅದರಲ್ಲಿ ಒಂದು ಸ್ಥಾನ ಅಧ್ಯಕ್ಷ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರದಾಗಿತ್ತು. ಇದರ ಜೊತೆಗೆ ಸುಮಾರು 1 ಡಜನ್ ಪಕ್ಷಗಳು 1 ಅಥವಾ 2 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ದವು. ಆದಾಗ್ಯೂ ಚುನಾವಣೆಗಳಲ್ಲಿ ಅನೇಕ ಹಿರಿಯ ನಾಯಕರು ಸೋಲಿನ ರುಚಿಯನ್ನ ಕಂಡಿದ್ದರು. ಉದಾಹರಣೆಗೆ ಬಾಂಬೆಯಲ್ಲಿ ಮೊರಾರ್ಜಿ ದೇಸಾಯಿ, ನಮ್ಮ ಸಂವಿಧಾನವನ್ನ ಬರೆದಂತಹ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸೋಲನ್ನ ಅನುಭವಿಸಿದ್ದರು. ಬಾಬಾ ಸಾಹೇಬ್ ಅವರನ್ನ ಒಬ್ಬ ಅತ್ಯಂತ ಸಾಮಾನ್ಯ ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣ್ ಕಜೋಲ್ಕರ್ ಚುನಾವಣೆಯಲ್ಲಿ ಸೋಲಿಸಿದರು. ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಾರ್ಟಿಯಾಗಿತ್ತು. ಸ್ನೇಹಿತರೆ, ಇದಕ್ಕೆ ಮುಖ್ಯ ಕಾರಣನೇ ಜವಾಹರ್ಲಾಲ್ ನೆಹರು. ಹೌದು, ಅವರಿಗೆ ಅಂಬೇಡ್ಕರ್ ಮೇಲಿದ್ದಂತಹ ದ್ವೇಷ. ಯಾವುದೇ ಕಾರಣಕ್ಕೂ ಒಬ್ಬ ದಲಿತ ನಾಯಕ ಲೋಕಸಭೆಯನ್ನ ಎಂಟರ್ ಮಾಡಬಾರದು ಅಂತ ಅವರ ಉದ್ದೇಶವಾಗಿತ್ತು. ಹೀಗೆ 1952ರಲ್ಲಿ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದಿದ್ದವು. ಇದರಲ್ಲಿ ಭಾರತ ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಸಾರಲು ಇದು ಸಹಾಯ ಮಾಡಿತ್ತು. ಸ್ನೇಹಿತರೆ, ಇವತ್ತು ಇಲೆಕ್ಷನ್ಗಳು ಬೇರೆ ರೂಪವನ್ನೇ ಪಡೆದುಕೊಂಡಿವೆ. ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಈಗ ಚುನಾವಣೆಗಳು ನಡೆಯುತ್ತವೆ. ಆಗಿನ ಚುನಾವಣೆ ಬೇರೆಯಾಗಿತ್ತು, ಈಗಿನ ಚುನಾವಣೆ ಬೇರೆಯಾಗಿತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಲೆಕ್ಷನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ.